ತಾವು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಹಿರಿಯ ಮುಖಂಡೆಯಾದಂತಹ ಶ್ರೀಮತಿ ರೇವತಿ ಇವರ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಶ್ರೀಯುತ ಸುರೇಶ್ ಭಟ್ನಗರ್ ಅವರು. ಇವರು ತಮ್ಮ ಹಸ್ತದಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಗಣ್ಯರು ಸಹ ಉದ್ಘಾಟಕರ ಭಾಷಣ. ತಾವು ಒಂದೆರಡು ಹಿತನುಡಿಗಳನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾನು ಮೊದಲನೇದಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದರ ಇಬ್ಬರು ದುವಾರಿಯವರನ್ನು ನಾನು ಮೊದಲಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಕಾರ್ಯಕ್ರಮ ಮಾಡುವುದು ಮುಖ್ಯ ಅಲ್ಲ, ಆ ಕಾರ್ಯಕ್ರಮ ಮಾಡುವಲ್ಲಿ ವ್ಯವಸ್ಥಿತವಾಗಿ ಅದಕ್ಕೊಂದು ಅರ್ಥಬದ್ಧವಾದ ಒಂದು ಕಾರ್ಯಕ್ರಮ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಜನರು ಅಂತ ಹೇಳಿದ್ರೆ ಜನರೀಗ ಭಾಗವಹಿಸುವವರು ಹಂತವಾಗಿ ಸಾಯಂಕಾಲದವರೆಗೆ ಬರ್ತಾ ಇರ್ತಾರೆ. ಅಂದರೆ ಸಮಯ 9:30ಯಿಂದ 4:15ವರೆಗೆ ಕೊಟ್ಟಿದ್ದೀವಿ. ಆ ರೀತಿ ಇರುವಾಗ ಇಲ್ಲಿ ಜನಸಂಖ್ಯೆ ಸೇರುವ ಮುಖ್ಯ ಅಲ್ಲ. ಈ ಕಾರ್ಯಕ್ರಮಕ್ಕೆ ಸಾಯಂಕಾಲದವರೆಗೆ ಎಷ್ಟು ಜನ ಬಂದು ಇದಕ್ಕೆ ಫಲಾನುಭವಿ ಆಗಿ ಅದರ ಕಾರ್ಯಕ್ರಮವನ್ನು ನೋಂದಾಯಿಸಿಕೊಂಡು ಈ ಏನು ಇವರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದರ ಒಂದು ಅವಕಾಶವನ್ನು ತೆಗೆದುಕೊಳ್ಳುವಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನರಿಗೆ ಇದಾಗ್ತದೆ ಅದು ಮುಖ್ಯ. ಯಾಕಂತ ಕಾರ್ಯಕ್ರಮ ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲರೂ ಮಾಡ್ತಾರೆ, ಆದರೆ ನಿಜವಾಗಿಯೂ ಒಂದು ಕಟ್ಟಡ ಕಾರ್ಯಕ್ರಮಕ್ಕೆ ಉಚಿತವಾಗಿ ಸಂಪೂರ್ಣ ಆರೋಗ್ಯ ಕಟ್ಟಡ ಕಾರ್ಯಕ್ರಮಗಳಿಗೆ ಅವರಿಗೆ ಸಾಯಂಕಾಲದಿಂದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ದುಡಿದು ಅವರು ಸಿಗುವ ಸಂಬಳದಲ್ಲಿ ಅವರಿಗೆ ಅವರ ದಿನ ದುಡುವಂಥ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಹಳ ಕಷ್ಟ ಇದೆ. ಅದರೊಟ್ಟಿಗೆ ಅವರಿಗೊಂದು ಉಚಿತವಾಗಿ ಒಂದು ಸಂಪೂರ್ಣ ಆರೋಗ್ಯ ತಪಾಸಣೆ ಮಾಡುವುದು ಅಂತ ಹೇಳಿದ್ರೆ ನಿಜವಾಗಿಯೂ ಅದು ದೇವರು ಮೆಚ್ಚುವ ಒಂದು ಒಳ್ಳೆಯ ಕೆಲಸ. ಹಾಗಾಗಿ ಇವರಿಗೆ ಮಾಡುವ ಈ ಇಬ್ಬರಿಗೂ ಅವರಿಗೂ ಆ ದೇವರು ಒಳ್ಳೆಯ ಆಶೀರ್ವಾದ ಮಾಡಲಿ. ಅವರು ಯಾವ ರೀತಿ ಇದನ್ನು ಮಾಡ್ತಾರೆ ಇನ್ನೂ ಇದರಲ್ಲಿ ಒಂದು ಯಶಸ್ವಿಯಾಗಿ ತಿಕ್ಕಿ ಬರುವ ವರ್ಷ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮಾಡಿ ಇವರ ಕುಟುಂಬಕ್ಕೂ ಇದಕ್ಕೂ ಆ ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ಕೊಂಡು, ಹಾಗೆಯೇ ಇಲ್ಲಿ ಈ ಮಾಡೂರು ಪರಿಸರದಲ್ಲಿ ಒಳ್ಳೆಯ ಜನಾನುರಾಗಿಯಾಗಿ ಒಳ್ಳೆಯ ಉತ್ತಮ ನಾಯಕತ್ವ ಅವರಿಗೆ ಲಭಿಸಲಿ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದವರು ಎಲ್ಲರೂ ಇದರ ಒಂದು ಫಲವನ್ನು ಪಡ್ಕೊಂಡು ಇಲ್ಲಿ ಯಾರೆಲ್ಲ ಇಲ್ಲ ಇಲ್ಲಿ ಬರುವವರಿಗೆಲ್ಲ ಸ್ವಲ್ಪ ಫೋನ್ನ ಮುಖಾಂತರ ತಿಳಿಸಿ ಸಾಯಂಕಾಲದೊಳಗೆ ಬಂದು ಅದರ ಒಂದು ಕಾರ್ಯಕ್ರಮದಲ್ಲಿ ಅದರ ಈ ಡಾಕ್ಟರ್ ಅವರು ಬಂದಿದ್ದಾರೆ, ಎಲ್ಲ ವ್ಯವಸ್ಥೆ ಎಲ್ಲ ಆಗಿದೆ. ಆಗಿರುವಾಗ ಅವರಿಗೂ ಅವರು ಬಂದ ಕಾರ್ಯಕ್ರಮಕ್ಕೆ ಜನರು ಬಂದರೆ ಮಾತ್ರ ಅವರಿಗೂ ಒಂದು ಅದರ ಬಗ್ಗೆ ಒಂದು ಒಳ್ಳೆಯ ಖುಷಿ ಇರ್ತದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಬರೀ ಲೋಕಲಲ್ಲಿ ಕಮ್ಮಿ ಆದರೂ ಅವರಿಗೆ ಈಗ ಬರ್ತಾರೆ. ಯಾಕಂತ ಹೇಳಿದರೆ ಅಡಿಗೆ ಅದೆಲ್ಲ ಆಗಿ ಎಲ್ಲ ಸೆಟ್ ಮಾಡುವಾಗ ಎಲ್ಲ ಬರುವವರೆಲ್ಲ ಟೈಮ್ ಇದೆ. ಬೆಳಿಗ್ಗೆ ಬರುವವರು ನಮ್ಮಂಥವ್ರು ಮಾತ್ರ ಅಂದರೆ ಪುರ್ಸೊತ್ತು ಮಾಡ್ಕೊಂಡು ಬರಬೇಕಾಗ್ತದೆ, ಬಾಕಿಯವರಿಗೆಲ್ಲ ಕಷ್ಟ ಇದೆ. ಆಗಿರುವಾಗ ನಿಮಗೆ ಅದರಲ್ಲೇನು ಚಿಂತೆ ಬೇಡ, 100ಕ್ಕೆ 100 ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳ್ಕೊಂಡು ನಿಮಗೆ ದೇವರು ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಹೇಳ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಇವತ್ತಿನ ಈ ಇಡೀ ತಪಾಸಣಾ ಶಿಬಿರದ ರೂವಾರಿಯಾದ ಕಲಾವತಿ ಅವರೇ, ಪ್ರಭಾತಿ ಶೆಟ್ಟಿ ಅವರೇ,
ಇದೊಂದು ಮಹತ್ವದ ಕಾರ್ಯ. ಈ ಕಲಾವತಿಯವರು ತೆರೆಮರೆ ಕಾಯಿದ್ದಂತೆ, ಅವರಿಗೆ ಗೊತ್ತಾಗುವುದಿಲ್ಲ ಅವರು ಏನು ಮಾಡ್ತಾರೆ, ಯಾವ ಸಮಯದಲ್ಲಿ ಏನು ಮಾಡ್ತಾರೆ ಹೇಳಿ ಜನರಿಗೆ ಗೊತ್ತಾಗುವುದಿಲ್ಲ. ಅವರು ಮುಖವಣಿಗೆ ಬರೋದು ಭಾರಿ ಕಡಿಮೆ, ಆದರೆ ಅವರ ಸೇವೆ ಅಳಿಲು ಸೇವೆ ಇದ್ದಂತೆ. ಈ ರಾಮಾಯಣದಲ್ಲಿ ಅಳಿಲಿನ ಒಂದು ವಿಚಾರ ಮಹತ್ವದ ವಿಚಾರ. ಹಾಗೆಯೇ ಅವರು ಕೆಲಸ ದುಡಿಮೆ ಹೆಚ್ಚು ಮಾತು ಕಡಿಮೆ, ತುಂಬ ಕೆಲಸ ಮಾಡ್ತಾರೆ, ಆದರೆ ಗೊತ್ತಾಗುವುದಿಲ್ಲ. ಅವರು ಇಂಟರ್ನಲ್ಲಿರುವಾಗ ತುಂಬ ಕೆಲಸವನ್ನು ಮಾಡಿದ್ದಾರೆ ಮೊದಲು. ಈಗ ಕಾರ್ಮಿಕರ ವಿಷಯದಲ್ಲಿ ತುಂಬ ಕೆಲಸ ಮಾಡ್ತಾರೆ, ಆದರೆ ಅದರಿಂದ ಜನರಿಗೆ ತುಂಬ ಉಪಕಾರ ಆಗ್ತದೆ. ಈ ಕೆಲಸವನ್ನು ಯಾರೂ ಮಾಡುವುದಿಲ್ಲ. ಅಂದರೆ ಎಲ್ಲರೂ ರಾಜಕೀಯ ಹೇಳುವಾಗ ಅವರು ಫೋಟೋಕ್ಕೆ ಮುಖ್ಯ, ನಮಗೆ ಫೋಟೋ ಬೇಡ ಅಂತ ಹೇಳಿದರೂ ಫೋಟೋ ಮುಖ್ಯ, ಇಲ್ಲದ್ರೆ ನಾವು ರಾಜಕಾರಣಿ ಆಗುವುದಿಲ್ಲ. ಹೀಗೆ ಜನರ ಸೇವೆ ಮಾಡಿ ಜನರ ಮನಸ್ಸನ್ನು ಗೆಲ್ಲುವುದು, ಜನರ ಆರೋಗ್ಯಕ್ಕೆ ಕಾರ್ಮಿಕ ಇಲಾಖೆಯಿಂದ ತುಂಬ ನಮಗೆ ವ್ಯವಸ್ಥೆ ಉಂಟು. ಕಾರ್ಮಿಕರಿಗೆ ಪಿಂಚಣಿ ಸಿಗುವುದು, ಕಾರ್ಮಿಕ ಕಾರ್ಡ್ ಮಾಡುವುದು, ಕಾರ್ಮಿಕರಿಗೆ ಹಾಸ್ಪಿಟ್ಲಿಗೆ ಸೇರಿಸುವುದು, ಇದು ಮಹತ್ವದ ಕೆಲಸ. ಖಾಲಿ ನಾವು ಕಾರ್ಮಿಕ ಇಲಾಖೆಯದ್ದು ನಮಗೆ ಒಂದು ಪೋಸ್ಟ್ ಸಿಕ್ಕಿದೇಳಿ ಸುಮ್ಮನೆ ಪೋಸ್ಟ್ ಸಿಕ್ಕಿದ ಕೂಡಲೇ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳೋದು, ಅದೊಂದು ಆರ್ಡ್ರ್ ಸಿಕ್ಕಿದ ಕೂಡಲೇ. ಆದರೆ ಕಲಾವತಿಯವರು ಹಾಗೆ ಅಲ್ಲ, ಅವರು ಹೋರಾಟ ಮಾಡಿಯೇ ಜನರಿಗೆ ಏನು ಸವಲತ್ತು ಸಿಗ್ತದೆ ಇಲಾಖೆಯಿಂದ, ಆ ಇಲಾಖೆಯಿಂದ ಸವಲತ್ತನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ. ಆದುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅವರ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಮಿಕರಿಗೆ ಇದರ ಸದುಪಯೋಗವನ್ನು ಪಡೆಯಲಿ. ಈಗ ಭಟ್ನವರು ಹೇಳಿದರು, ನಮ್ಮ ಜನರು ತುಂಬ ಬರುವುದು ತುಂಬ ಕಡಿಮೆ, ಅವರಿಗೆ ಸಂಕಟ ಬಂದಾಗ ವೆಂಕಟರಮಣ ಹೇಳ್ತೇವೆ. ಹಾಗೆ ನಮಗೆ ಆರೋಗ್ಯದಲ್ಲಿ ಕುಸಿದಾದಾಗ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗುದು. ಫಾರಿನ್ನಲ್ಲೆಲ್ಲ ಹಾಗೆ ಅಲ್ಲ, ನಾವು ರುಟೀನಾಗಿ ಚೆಕಪ್ ಮಾಡ್ತಾರೆ. ಶ್ರೀಮಂತರು ನಮ್ಮ ಬಡವರಾಗಿ ಅಲ್ಲ, ರುಟೀನ್ ಚೆಕಪ್ ಮಾಡ್ತಾರೆ, ತಿಂಗಳಿಗೊಂದ್ಸರಿ ಚೆಕಪ್ ಮಾಡ್ತಾರೆ. ಅವರವರ ಆರೋಗ್ಯದಲ್ಲಿ ಫಿಟ್ನೆಸ್ ಇರ್ತಾರೆ. ಆದ್ದರಿಂದ ಆದಷ್ಟು ನೀವು ಫೋನ್ ಮಾಡಿ ಕಾರ್ಮಿಕರನ್ನು ಕರೆಯಿರಿ. ಇನ್ನು ಮುಂದೆ ನಿಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಕೆಲಸ ಮಾಡ್ತಾ ಇದ್ದಾರೆ. ಅವರ ಆರೋಗ್ಯದ ಒಂದು ನೆಲೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ, ಅವರಿಗೆ ಕಾರ್ಡುಗಳನ್ನು ಮಾಡುವುದು, ಅದರಲ್ಲಿ ಸರ್ಕಾರದಿಂದ ಸಿಗತಕ್ಕಂಥ ಏನು ಸೌಲಭ್ಯಗಳಿದೆ ಅವುಗಳನ್ನು ನೇರವಾಗಿ ಅವರಿಗೆ ಮುಟ್ಟಿಸುವಂಥ ಕೆಲಸ, ಇದು ನಿಜವಾಗಿ ಮಾಡುವಂಥ ಒಳ್ಳೆಯ ಕೆಲಸ. ಇಂಥ ಕೆಲಸ ಖಂಡಿತವಾಗಿಯೂ ಒಳ್ಳೆಯ ಕೆಲಸ ಇದು. ಇವರಿಗೆ ಇಂಥ ಒಂದು ಇನ್ನು ಮುಂದಕ್ಕೆ ಕೂಡ ಇಂಥ ಹಲವಾರು ಕೆಲಸಗಳು ದೊಡ್ಡ ಮಟ್ಟದಲ್ಲಿ ನಮ್ಮ ಸುರೇಶ್ ಅವರು ಹೇಳಿದ್ರು ಈಗಾಗಲೇ, ಇನ್ನಷ್ಟು ಇಂಥ ಒಂದು ಸಮಾಜ ಸೇವಾ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ದೇವರು ಅವಕಾಶ ಕೊಡಲಿ. ಅಲ್ಲದೆ ಅವರು ಕೂಡ ರಾಜಕೀಯವಾಗಿ ಇವತ್ತು ತೊಡಗಿಸಿಕೊಂಡಿದ್ದಾರೆ. ಅವರು ರಾಜಕೀಯವಾಗಿ ಇನ್ನಷ್ಟು ಸದೃಢವಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಆಯೋಜನೆ ಮಾಡಿದಂಥ ಶ್ರೀಮತಿ ಕಲಾವತಿ ಮತ್ತು ಶ್ರೀಮತಿ ಪ್ರಭಾವತಿ ಇವರಿಬ್ಬರಿಗೂ ಮೊದಲ ಒಂದು ನನ್ನ ನಮಸ್ಕಾರಗಳು. ಹಾಗೆ ವೇದಿಕೆಯಲ್ಲಿ ಇರುವಂಥ ದೀಪ ಬೆಳಗಿಸಿ ಈ ಕಾರ್ಯಕ್ರಮ ಉದ್ಘಾಟಿಸಿದಂಥ ಶ್ರೀಯುತ ಸುರೇಶ್ ಭಟ್ನಗರ, ಹಾಗೆ ಅರವಿಂದ್ ಡಿಸೋಜಾ, ಹಾಗೆ ಹಮೀದ್ರವರು, ನಮ್ಮ ನಾಯಕರಾದ ಶ್ರೀಮತಿ ಸುರೇಖಾ ಚಂದ್ರ ಹಸನ್, ಹಾಗೆ ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಿಕಾ ರೈ, ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳಿ ಅಂತ ಬುದ್ಧಿಮಾತೆ ಹೇಳುವಂಥ ನಮ್ಮ ಡಾಕ್ಟರ್ ಅನುಶ್ರೀ ಇವರಿಗೂ ಕೂಡ ನಮ್ಮ ಬೆಳಗಿನ ಶುಭಾಶಯಗಳು. ಇವತ್ತು ಈ ಕಾರ್ಯಕ್ರಮವೊಂದು ಮಾಡಬೇಕಿದ್ರೆ ಕಲಾವತಿ ಮತ್ತು ಪ್ರಭಾವತಿ ಇಬ್ಬರು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ. ಆದರೆ ಅವರು ಶ್ರಮ ಪಟ್ಟದ್ದು ಅವರಿಗೊಬ್ಬರಿಗೋಸ್ಕರ ಅಲ್ಲ, ಇಬ್ಬರಿಗೋಸ್ಕರ ಅಲ್ಲ, ನಮ್ಮೆಲ್ಲರಿಗೋಸ್ಕರ. ಯಾಕಂದರೆ ನಮ್ಮ ಕಾರ್ಮಿಕರಿಗೆ, ಒಂದು ಕಟ್ಟಡ ಕಾರ್ಮಿಕರಾಗಲಿ ಅಥವಾ ಇತರ ಕಾರ್ಮಿಕರಿಗೆ ಏನೇನೋ ಕೆಲವು ಸೌಲಭ್ಯಗಳು ನಮ್ಮ ಸರ್ಕಾರದಿಂದ ಎಲ್ಲ ಸಿಗ್ತಾ ಇದೆ. ಆ ಸೌಲಭ್ಯವಾದ ಮಾಹಿತಿ ಕೂಡ ನಿಮ್ಗೆ ಬಂದು ಅವರಲ್ಲಿ ಪಡ್ಕೊಳ್ಬಹುದು. ಯಾಕಂದರೆ ಕೆಲವರಿಗೆ ಯಾವ ಮಾಹಿತಿ ಕೂಡ ಸಿಗುವುದಿಲ್ಲ, ಅದು ಅರ್ಧಂಬರ್ಧ ಹೇಳಿ ಕೊಟ್ಟರೆ ಅದು ಅವರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಕಲಾವತಿಯವರ ಹತ್ರ ಕೂಡ ಒಂದು ನನ್ನ ವಿನಂತಿ, ಬಂದವರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಅವರಿಗೆ ಏನೇನು ಸೌಲಭ್ಯಗಳು ಸಿಗುತ್ತದೋ ಆ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ಕೆಲಸ ಕಾರ್ಯ ತಾವು ಮಾಡಬೇಕಂತ ನಿಮ್ಮಲ್ಲಿ ಇನ್ನೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ಬಂದಂಥ ಶಿಬಿರಕ್ಕೆ ಬಂದಂಥ ಇದರ ಉಪಯೋಗ ಪಡೆದುಕೊಳ್ಳುವಂಥ ನಮ್ಮ ಎಲ್ಲ ಕಾರ್ಮಿಕರ ಮನೆಯವರಿಗೂ ಶ್ರಮಿಕ ಕಾರ್ಡ್ ಹೊಂದಿರುವಂಥ ಎಲ್ಲರಿಗೂ ಈ ಆರೋಗ್ಯ ತಪಾಸಣೆಯನ್ನು ಪಡ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇನ್ನು ಮುಂದಕ್ಕೂ ಇಂಥ ಶಿಬಿರಗಳು ನಡೆಯುವಾಗ ನಿಮ್ಮೆಲ್ಲರ ಸಹಕಾರ ನಮಗೆಲ್ಲ ಇರಲಿ ಅಂತ ಹೇಳುತ್ತಾ
ನನ್ನ ಈ ಒಂದೆರಡು ಮಾತಿಗೆ ವಿರಾಮ ನೀಡ್ತೇನೆ. ಮೇಡಮ್ ಬಾರಿ ಒಂಜಿ ಎಡ್ಡೆ ಕೆಲಸ ಮಾಡ್ತೇನೆ ದಾಯಪಂಡ ಇನಿ ಏತೋ ಪಾಪದ ಕಲೆಗ್ ಈ ವಿಷಯ ಗೊತ್ತು ಕೊಚ್ಚಿ ಇನಿ ಅಕ್ಕಲಿಗೆ ತಿಕ್ಕುನ ಸಂಬಳ ಅಕ್ಕಲಿಗೆ ದಿನ ನೂಕುನೇ ಕಷ್ಟ ಅಂಚಿತ್ ನಲ್ಪ ಈ ಡಾಕ್ಟರ್ ನಲ್ಪ ಮೆಡಿಕಲ್ ಪೋಪಿನ ಅಂಚಿ ನಾವು ಬಾರಿ ಬಂಗದ ಕೆಲಸ ಕೆಲವರಿಗೆ ವಿಷಯ ಗೊತ್ತಿಚ್ಚಿಲ್ಲ ಅವೇ ನೀನೆ ಗೊತ್ತು ಮಲ್ತದು ಅಕ್ಕಲನ ಹೆಲ್ಪ್ ಮಗಳಿಗೆ ಮಸ್ತ್ ಉಪಕಾರ ಮಲ್ತಿನಾರ ನಮ್ಮ ಕಲಾವತಿ ಪಕ್ಕ ಪ್ರಭಾವತಿ ಇಂಚಿನ ಮಸ್ತ್ ಕೆಲಸನಾರು ಮಲ್ತೇರ ಅಂಡ ಆ ಕೆಲಸದ ಬಗ್ಗೆ ನಾನು ತಿಳಿಯೋನು ದಯಪಂಡ ಕಾರ್ಮಿಕರಿಗೆ ಈ ವಿಷಯದ ಬಗ್ಗೆ ಗೊತ್ತಿಜ್ಜಿ ಐಕಾದ್ರ ಮೇಡಮ್ ಯಾನ್ ಇಡ ಪನ್ಪನು ಇನಿ ಬತ್ತಿನಕ್ಲಿಗೆ ಪೂರೇರಿಲ್ಲ ಈ ವಿಷಯವನ್ನು ತಿಳಿಪಾದೆ ದಯಪಂಡ ಇನ್ನಿತ ಈ ಒಂಜಿ ವ್ಯವಸ್ಥೆ ಮಸ್ತ್ ಬಂಗೋಂಡು ನಮಕ್ ದಿನ ನೋಕ್ಯಾರೆ ಅಕ್ಲಿಗೆ ತಿಕ್ಕುನ ಸಂಬಳ ಇಲ್ಲದೆ ನೂಕನ ಹತ್ತು ಜೋಗ್ಲೆನ್ ಕಲ್ಪಾವನ ಹತ್ತು ಮೆಡಿಕಲ್ ಕಲ್ ಒಂದು ಮನ್ಪುನ ಬಾರಿ ಬಂಗದ ವಿಷಯ ಅಂಚತ್ರ ಈ ವಿಷಯನು ನನಾತ ಜನಕ್ಕೆ ತಿಳಿಪಾದು ಅಕ್ಲಿಗೆ ನೆತ್ತ ಹೆಲ್ಪ್ ತಿಕ್ಕಲೆಕ್ಕ ಮಲ್ಪಡು ದೇವರೇ ಈ ಎಡ್ಡೊಂದು ಕೆಲಸನ ಮಲ್ದಾರೆ ಐಕಾತ್ರ ದೇವರೇ ನಿಕ್ಲೆಗ್ ನನಲಂಚಿನ ಎಡ್ಡೆ ಕೆಲಸ ಮಲ್ಪುನಂಚಿನ ಒಂಜಿ ಸೌಭಾಗ್ಯವನ್ನು ಕೊರಡು ನಿಕ್ಲೆಗ್ ಆಯುರಾರೋಗ್ಯ ಐಶ್ವರ್ಯ ಏಪಲ ದೇವರ ಕೊರಡು ಪಂದಕೇನೊಂದು. ಹಾಗೆಯೇ ಈ ಕಟ್ಟಡ ಕಾರ್ಮಿಕರಿಗೆ ಸಿಗುವಂತಹ ಸೌಲಭ್ಯಗಳು ತುಂಬ ಇದೆ. ಅದರ ಮಾಹಿತಿಯನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಕೊಡಬೇಕು. ಈಗಾಗಲೇ ನೀವೆಲ್ಲರೂ ಆದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದರೆ ಇನ್ನೂ ತುಂಬ ಉಪಯುಕ್ತವಾಗ್ತಿತ್ತು ನಿಮಗೆ. ಆದರೆ ಪರವಾಗಿಲ್ಲ, ಬಂದಂತಹ 10 ಜನರಿಗೆ ನಾನು ಈ ಮಾಹಿತಿಯನ್ನು ತಿಳಿಸಿದರೆ ಆ 10 ಜನರು 100 ಮಂದಿಗೆ ಹೋಗಿ ತಲುಪುವ ಹಾಗೆ ಮಾಡ್ತಾರೆ ಅನ್ನೋ ಒಂದು ನನ್ನ ನಂಬಿಕೆ ಇದೆ. ನನ್ನ ಮತ್ತು ನನ್ನ ಗೆಳತಿ ಪ್ರಭಾ ಇವರ ಒಂದು ಪರಿಶ್ರಮಕ್ಕೆ ತಾವೆಲ್ಲರೂ ಬಂದು ಸಹಕರಿಸಿದ್ದೀರಿ. ತುಂಬು ಹೃದಯದ ಧನ್ಯವಾದಗಳು ನಿಮಗೆಲ್ಲರಿಗೂ. ಅದೇ ರೀತಿ ನಮ್ಮ ಈ ಕಾರ್ಮಿಕರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕಷ್ಟಪಟ್ಟು ಬರುವ ಜನಗಳು, ಇವರ ಆರೋಗ್ಯದ ಬಗ್ಗೆ ಇವರಿಗೆ ಕಾಳಜಿ ತಗೊಳ್ಳಿಕ್ಕೆ ಸಮಯವಿರುವುದಿಲ್ಲ. ಎಂಕುಲು ಬಂಗಬತ್ತದ ಬೆನ್ಪ ದೊಂಬುಡು ಬರ್ಸಡು ದಾಲ ಎಂಕ್ಲು ತೂವರ ಇಜ್ಜಿ ದಾಯಗ ಪಂಡ ಎಂಕ್ಲು ಅಂಚನೆ ಬೆಂದನ ಮಾತ್ರ ನಮಕ್ ದಿನದ ಜೀವನದ ಪರ ಆಪುನು ಪನ್ಪುನಂಚಿತ್ನ ನಂಬಿಕೆಡು ಅಕಲು ಅಕ್ಲಿನ ಬೇಲೆಗ್ ಪೋಂದುಲ್ಲೇರು, ಅಕ್ಲಿನ ಸಂಸಾರನು ಸರಿದೂಗಿಸ ಒಂದು ಪೋಂದುಲ್ಲೇರು. ಇಂಚ ಇಪ್ಪುನಾಗ ನಮ್ಮ ಸಾಮಾಜಿಕ ಕಾರ್ಯಕರ್ತರೆಯಲು ನಮ್ಮ ಅಕಲೆಗ್ ಸಹಕಾರ ಮಲ್ಪುಡಾಯನ ಅಂಚಿತ್ನ ಒಂಜಿ ನಮ್ಮ ಮಾನವೀಯತೆಯನ್ನು ಈ ಸಂದರ್ಭಡ್ ನಮ್ಮ ನಿಕ್ಲೆಗ್ ಕೊರಡು ಪಂಡದು ನಾವು ಈ ಬತ್ತಿನ ಅಂಚಿತ್ನ ಕಾರ್ಯಕ್ರಮಕ್ಕೆ ಸಹಕಾರ ಮಲ್ತಿನ ಅಂಚಿತ್ನ ಮಾತಿರಲ್ಲ ಒಂಜಿ ಮನಸ್ಸು ಅವೇನ ನಿಖಲ್ ದೈವದೀದ್ ಅರ್ಥ ಮಲ್ತೊಂದು ಈ ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ನಿಕ್ಲು ಇನಿತ್ತ ದಿನಟ್ ಪಡೆಯೋನ್ಲೆ ಮಾತರ್ಲೆ ಅಕ್ಕ ಅಣ್ಣ ಬಲೆ ನಿಕ್ಲು ಈ ಸಂದರ್ಭಡ್ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆಯೋನ್ಲೆ ಅಂಚನೆ ಈ ಯಾನ್ ಎಂಕುಲು ಅರೇಂಜ್ ಮಲ್ತಿನಂತಿನ ಈ ಕಾರ್ಯಕ್ರಮಡ್ ನಿಕ್ಲೆನ ಆರೋಗ್ಯದ ವಿಷಯಡ್ ಮಲ್ತಿನಂಚಿತ್ನ ಒಂಜಿ ಕಾರ್ಯಕ್ರಮ ಆತೆ ಆಂಡ ನಿಕ್ಲೆಗ್ ಒಂಜಿ ಮಾತ್ರ ಎಂಚಿನ ಹೆಲ್ಪ್ ಇಪ್ಪುನ ಅತ್ತು ಗೌರ್ಮೆಂಟಡ್ದು ಅಥವಾ ಲೇಬರ್ ಡಿಪಾರ್ಟ್ಮೆಂಟಡ್ದು ನನ್ನೆಲ್ಲ ಮಸ್ತ್ ಉಂಡು. ಯಾನ್ ಕೆಲವು ಕಾರ್ಯಕ್ರಮನೆಲ್ಲ ಅಲ್ಪ 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 ಎಲ್ಲೆಲ್ಲೇ ಮಟ್ಟದ ನಮ್ಮ ಸ್ವಸಹಾಯ ಸಂಘಲುಲ್ಲ ಮುಲ್ಪ ಅಕ್ಲೆನ ಥ್ರೂಟು ಯಾನ್ ಮಲ್ತೊಂದುಲ್ಲೆ ಸಹಕಾರಡು ಅಕ್ಲೆನ ಐತ ಮೆಂಬರ್ಸ್ನಕ್ಲೆಲ್ಲ ಇನಿ ಬೈದೇರು ಅಕ್ಕೆಲ್ಲ ಇಂಕ್ಲೆಗೆ ಸಪೋರ್ಟ್ ಮಲ್ತೊಂದುಲ್ಲೇರು. ನಮ್ಮ ಜ್ಯೋತಿಬಾ ಪುಲೆ ಸ್ವಸಹಾಯ ಸಂಘ ಮಾಡೋರು ನಮ್ಮ ಎದುರು ಕುಲ್ದೇರು ಅಕ್ಲೆನ್ಲ ಕಾರ್ಯಕ್ರಮ ಅಕ್ಲೆಲ್ಲ ಈ ಕಾರ್ಯಕ್ರಮಕ್ಕೆ ಎಂಕ್ಲು ಸ್ವಾಗತಿಸ ಒಂದು ಧನ್ಯವಾದ ಕೋರೊಂದು ಬೊಕ್ಕ ಅಕ್ಲೆಗ್ ಶುಭಾಶಯನ್ಲ ಕೋರೊಂದು ಸಹಕಾರ ಮಲ್ತಿನ ನಿಕ್ಲೆಗ್ ಏಪಲ ನಿಕ್ಲೆನ ಸಹಕಾರಲ ಎಂಕ್ಲೆಗ್ ಬೋರ್ಡು ಪಂಡದ ಎಂಕ್ಲೆಗ್ ಏನೊಂದುಲ್ಲ ಅಂಚನೆ ದಾದ ಎಂಕ್ಲೆಗ್ ಈ ಒಂಜಿ ಕಾರ್ಮಿಕ ಕಾರ್ಡ್ ದಾದ ಉಪಯೋಗ ಉಂಡು ಪಂಡದ ನಿಕ್ಲೆ ಕೇಂದ್ರಡ ಸಾಧಾರಣ ಒಂಜಿ 15 ಬಗೆತ ನೆತ್ತ ಇಂಚಿನ ಉಪಯೋಗಲುಂಡು. ಅವೇನು ಪೂರ ಎಂಕಿತೆ ಪಂಡ್ರೆ ಟೈಮ್ ಯಾರುಂಡ ಇಜ್ಜ ಪಂಡದು ಎಂಕು ಗೊತ್ತುಜಿ ದಾಯಕ ಪಂಡ ನಿಕ್ಲಿ ಏರ್ಲ ಬೈಜರು 18 ವರ್ಷದ ಆಣ್ ಮದುವೆ ಆಪುನ 21 ವರ್ಷದ ಆಣ್ 21 ವರ್ಷದ ಆಣ್ ಒಂಜಿ ಮದ್ಮೆ ಆಪುನ ಟೈಮ್ ಹಿಡ್ದು ಪತ್ತದು ಆರೆಗ್ ಪ್ರಾಯದ ಕಾಲ ಮುಟಲ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅಕ್ಲೆನ ಕೈ ಪತ್ತುಂಡು ಎಂಚ ಪಂಡ 21 ವರ್ಷದ ಆಣ್ಣಗ ಮದ್ಮೆ ಆವಡು ಆ ಮದ್ಮೆ ಆವಡುಂದಾಂಡ ಆಯೆ ಬೇಲೆ ಮಲ್ತೊಂದಿಪ್ಪೆ ಕಾರ್ಮಿಕೆ ಆದಿಪ್ಪೆ
ದಿನದ ಸಂಬಳ ದೆಪ್ಪೆ ತಿಂಗಳಡು ಒಂಜಿ 10 ಬೇಲೆ 15 ಬೇಲೆ ತಿಕ್ಕೊಂಡು ಆ ಬೇಲೆ ಡಾರೆಗ್ ದಿನದಂಚಿನ ಜೀವನ ದೆಪ್ಪರೆ ಸಾಧ್ಯ ಒಂದುಂಡಾತೆ ಅವು ನಾರ್ಮಲ್ ಜೀವನ ಪಡ ಸಾಮಾನ್ಯ ಜೀವನ ಅಕ್ಲೆಗೆ ಬಂಜಿಗೆ ಒಣಸು ಇಲ್ಲದಕ್ಲೆಗೆ ಒಣಸು ಕೊರ್ಪುನಂಚಿತ್ನ ಒಂಜಿ ಆಯ್ಗ ಎಂಚಿನ ಶಕ್ತಿ ಇಪ್ಪುಂಡಾತೆ ಆಂಡ ಐತ ಮಿತ್ತದ ಶಕ್ತಿ ಐತ ಮಿತ್ತದ ಸೌಲಭ್ಯ ಬೋಡುಂದಾಂಡ ಆಯಡ್ದು ಸಾಧ್ಯ ಆಪುಜಿ ಅಂಚಿನ ಒಂಜಿ ಆ ಸಮಸ್ಯೆಯನ್ನು ಪೂರ ಗೌರ್ಮೆಂಟ್ ನಮ್ಮ ಎಂಚಿನ ಐಡೆಂಟಿಫೈ ಮಲ್ತದ್ದು ಅಕ್ಲೆಗೆ ಸೌಲಭ್ಯನ ಕೊರೋದು ಬೈತಾರೆ ಐಟು ಒಂಜಿ ಸೌಲಭ್ಯ ಈ ಮೆಡಿಕಲ್ ಯೂನಿಟ್ ಬಕೊಂಜಿ ಸೌಲಭ್ಯ ಆ 25 ವರ್ಷದ ಆಣಗ ಮದ್ಮೆ ಆವಡು ಮದ್ಮೆಗೆ ನಮಕ್ ಗೌರ್ಮೆಂಟ್ ಕಾಸು ಕೊರ್ಕೊಂಡು ಏತ್ ಕಾಸು ಕೊರ್ಕೊಂಡು ಬಂಡ 50,000 ರೂಪಾಯಿ ಕೊರ್ಕೊಂಡು ಒಂಜಿ ಆಯ ಮದ್ಮೆ ಆಪುಂಡು ಬಂಡ ಇತ್ತದ ಕಾಲ ನಾರ್ಮಲ್ ಒಂಜಿ ಮದ್ಮೆ ಅವರೇ ಒಂಜಿ ಎಲ್ಲಿಯ ಖರ್ಚದ ಮಟ್ಟಿಗೆ ಮದ್ಮೆ ಅವರೇ ಒಂಜಿ 50,000 ರೂಪಾಯಿದ ಲೆಕ್ಕ ಪತ್ತದ ಒಂಜಿ ಕಾರ್ಮಿಕೆಗೆ ನಮ್ಮ ಗೌರ್ಮೆಂಟ್ ಕಾಸು ಕೊರೊಂದು ಬರ್ಕೊಂಡು ಐದು ಬೊಕ್ಕ ಆಯ್ಗ ಮದ್ಮೆ ಬೊಕ್ಕ ಬಾಲೆ ಪುಟ್ಟುನಾಗ ಬಾಲೆ ಒಂಜಿ ಬಾಲೆಗ್ ಕಾಸು ಕಾಸು ಅಂದ್ ಪಂಡ ಒಂಜಿ ಬಾಲೆಗ್ ಆಣ್ ಬಾಲೆಗ್ 10,000 ಆಣ್ ಬಾಲೆಗ್ 10,000 ಪೊಣ್ ಬಾಲೆಗ್ 20,000 ಇಂಚಲೆಕ ನಮ್ಮ ಗೌರ್ಮೆಂಟ್ ಒಂಜಿ ಆಣ್ ಬಾಲೆ ಪೊಣ್ ಬಾಲೆ ಪುಟ್ಟುಂಡ ಬಾಲೆಗ್ ಬಾಲೆದ ಪುದರ್ಡು ಆಕ್ಲೆ ಕೊರ್ಕೊಂಡು ಆ್ಯಂಡ್ ನನ್ನ ಮಸ್ತ್ ಉಂಡು ಬಟ್ ಯಾನ್ ಆಯ್ತ ಫಾರ್ಮೇಟ್ ಕನೈಜಿ ದಯಮಾಡಿ ಇನ್ನಿತ ವಿಷಯ ಯಾನು ಆಯ್ತ ಒಂಜಿ ಪ್ಲಾನ್ ಮಾಡ್ತಿಜಿ ಪಣಡು ಪಂಡದು ಅಂಚದು ಎಂಕ್ ಗೊತ್ತಿತ್ತಿನ ವಿಷಯನೇ ಯಾನು ಪಣೊಂದುಲ್ಲೆ ಆತೆ ಆಯ್ತು ಮದ್ಮೆ ಬೊಕ್ಕ ಬಾಲ್ಯದ ಎಜುಕೇಷನ್ಗೆ ಕಾಸು ಕೊರ್ಪೇರು ಸ್ಕಾಲರ್ಶಿಪ್ ಟೈಪ್ ಕೊರ್ಪೇರು ಐದು ಬೊಕ್ಕ ಆರೋಗ್ಯದ ಸಮಸ್ಯೆ ಆಡ್ಲಂಡ ಇಂಚಿನ ಯೂನಿಟಿನ ಕಡಪಿಡ್ವೇರು ಅತ್ತದ ಹಾಸ್ಪಿಟಲ್ ಅಡ್ಮಿಟ್ ಆಂಡ ನಮಕ್ ಆ ಖರ್ಚು ಐತ ಖರ್ಚನ್ನು ಬಿಲ್ ಸಬ್ಮಿಟ್ ಮಾಡ್ಮೇಲೆ ಐತ ಖರ್ಚನ್ನು ಕೊರ್ಪೇರು ಐದು ಬೊಕ್ಕ ಜೋಕ್ಲಿನ ಎಜುಕೇಷನ್ ಆಂಡ್ ಜೋಕ್ಲಿನ ಎಜುಕೇಷನ್ಗೆ ಡಿಗ್ರಿ ಮುಟ್ಟ ಎಂಚಿನಾಕ್ಲು ಕ್ವಾಲಿಫಿಕೇಶನ್ ಮಲ್ಪೊಡೊಂದು ಉಲ್ಲೇರು ಪಂಡ ಹೈಯರ್ ಗ್ರಾಜುಯೇಷನ್ ಲೆವೆಲ್ ಪ್ರೊಫೆಷನಲ್ ಕೋರ್ಸಸ್ ಮಲ್ಪೊಡೊಂದುಲ್ಲೇರು ಐಕ್ಲ ಫುಲ್ ಕಾಸು ಕೊರ್ಪುನಂಚಿತ್ನ ಕಂಪ್ಲೀಟ್ ಎಜುಕೇಷನ್ ಮುಗಿಯೋ ಮುಟ್ಟ ಕಾಸು ಕೊರ್ಪುನಂಚಿತ್ನ ವ್ಯವಸ್ಥೆನ ನಮಕಿತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಕೊರೊಂದುಂಡು ದುಂಬುಡುದಲಾಗಿ ಒಂಜಿ ಒಂದು ವ್ಯವಸ್ಥೆಲು ಪೂರ ಉಂಡು ಗೌರ್ಮೆಂಟ್ ಹಿಡ್ದು ಆಂಡ ಜನಕ್ಲೆಗೆ ನೆತ್ತ ಬಗೆಟ್ ಮಾಹಿತಿ ಇಜ್ಜಿ ಅಂಚೆ ಪುನಡ್ದಾದ ಎನ್ನಡದು ಆಪುನ ಎಲ್ಲೆಲ್ಲಿಯ ಕಾರ್ಯಕ್ರಮ ಅಲ್ಪ ಮಲ್ತದು ಜನಕ್ಲೇನು ಒಟ್ಟು ಮಲ್ತದು ಅಕ್ಲೆಗೆ ಈ ಮಾಹಿತಿನ ಕೊರ್ಪುನಂಚಿತ್ನ ವ್ಯವಸ್ಥೆನ ಮಲ್ಪುಡು ಪಂಪಿನ ಉದ್ದೇಶಡ್ ಯಾನ್ ಎಲ್ಲೆಲ್ಲಿಯ ಕಾರ್ಯಕ್ರಮ ಮಲ್ತು ಕೊರೊಂದು ಬರೊಂದುಲ್ಲೆ ಎಂಕ ಮಲ್ಲ ಕಾರ್ಯಕ್ರಮ ಕೊರೆ ಆವೊಂದಿಜ್ಜಿ ದಾಯಕ ಪಂಡ ಎಂಕ ಆತ ಯಾನು ಮಲ್ಲ ಕಾಸದಾಲತ್ತು ಇತ್ತಂಡಲ್ಲ ಯಾನು ಎಂಕ ಕೈಲಾಪು ನಡೆದಾದ ಯಾನು ಕಾರ್ಯಕ್ರಮ ಕೊರೊಂದು ಬರೊಂದುಲ್ಲೆ ಅಂಚನೆ ಮಾತೇನಲ್ಲ ಸಹಕಾರಲ ಯಾನು ಈ ಸಂದರ್ಭದ ನಿಕ್ಲಡಕ್ಕೆ ಏನೊಂದುಲ್ಲೆ ನನ್ನ ದುಂಬುದ ಕಾರ್ಯಕ್ರಮ ನಮ್ಮ ಮಲ್ಲ ಮಟ್ಟದ ಮಲ್ಪರೆ ಮಾತೇನಲ್ಲ ಸಹಕಾರ ಎಂಕ ಬೋಡು ಅಂಚನೆ ಇಂಕೊಂಚ ಎಡ್ಡೆ ಫ್ರೆಂಡ್ ತಿಕ್ಕದಲ್ಲ ಪ್ರಭಾವತಿ ಪಣದು ಆರು ಗಟ್ಟಿ ಮನಸ್ಸುದಾರು ಎಂಚಿನ ಪ್ರೋಗ್ರಾಮ್ ಮಲ್ಪುನ ಪಣದಲ್ಲ ಯಾ ಮಲ್ಪುಗ ಕಲಕ್ಕ ಪನ್ಪೇರು ಅಂಚ ಆರು ತಿಕ್ಕಿ ಬೊಕ್ಕ ನಲ್ಲ ಒಂಜಿ ಮಸ್ತ್ ಬಲ ತಿಕ್ಕಿಲೆ ಕಾಂಡು ಬೊಕ್ಕ ಎಂಕ್ಲೆನ ಶಾಸಕರು ಆರ್ಲ ಒಂಜಿಕ ಎಂಚಿನ ಮಲ್ಪೊಡು ಪಂಡ ಆಯ್ತು ದಾದ ಮಲ್ಪೊಡು ಎಂಚ ಮಲ್ಪೊಡು ನಿಕ್ಲು ಪೋಲೆ ಮಲ್ಪುಲೆ ಎನ್ನ ಸಹಕಾರ ಉಂಡು ನಿಕ್ ಆಯ್ಕ ಬೋಡಾಯಿನ ವ್ಯವಸ್ಥೆ 2 ಪಾತ್ರೆಡು ಪೂರ ಪಂಡದು ಕೊರ್ಪೇರು ಅಂಚಿತ ಶಾಸಕರು ನಮ್ಮ ಪಡೆಯಂಚಿನ ಭಾಗ್ಯ ನಮಕ್ ದೇವರು ಕೊರ್ತೇರು ನಮ್ಮ ಪೂರ ಅಭಾರಿ ಆದಿಕೊಡು ಶಾಸಕರಿಗೆ ಅಂಚನೆ ಮಾತೇನಲ್ಲ ಸಹಕಾರನಕ್ಕೇನೊಂದು ನಮ್ಮ ಈ ಕಾರ್ಯಕ್ರಮನ ಇನ್ನಿಕ ಮೆಡಿಕಲ್ ಯೂನಿಟ್ ಮೂಲಕ ಮುಂದುವರಿಸುವಾಗ ಪಡೆದು ಮಾತಾ ಗಣ್ಯರಡಲ್ಲ ನಾಕೇನೊಂದುಲ್ಲೆ ಮಾತಿಗೆ ಬತ್ತಿನ ಧನ್ಯವಾದ ಕಾರ್ಯಕ್ರಮ ನಮ್ಮ ಮುಂದುವರಿಸಾಗ